ಎಲ್ರಿಗೂ ನಮಸ್ಕಾರ. ಇವತ್ತಿಗೆ 15ನೇ ದಿನ ಅನಿಸುತ್ತೆ ನಮ್ಮ ಅಪ್ಪು ಸರ್ ತೀರ್ಕೊಂಡು. ಅವರಿಲ್ಲ ಅಂತ ನಾವು ಬೇಜಾರು ಪಡ್ಕೋಬೇಕಾ ಅಥವಾ ಅವ್ರ ಥರ ಆ ಥರ ವ್ಯಕ್ತಿ ನಮ್ಮ ಜೊತೆ ಇದ್ದರು ಅಂತ ಖುಷಿ ಪಡಬೇಕಾ ಒಂಥರ ಗೊತ್ತಾಗ್ತಿಲ್ಲ. ನಾನೊಂಥರ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಬೇರೆ ಏನು ಹೇಳೋದಕ್ಕಿಂತ ಹೆಚ್ಚಾಗಿ ಏನು ಹೇಳ್ಬೋದು ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈ ಥರ ಸಿನಿಮಾಗೆ ಜಾಸ್ತಿ ವ್ಯಾಲ್ಯೂ ಕೊಟ್ಟು ಎಲ್ಲರಿಗೂ ಒಂದೊಳ್ಳೆ ರೀತಿಗೆ ತೊಗೊಂಡು ಹೋಗ್ತಿದ್ರು. ನನಗಿನ್ನೂ ನೆನಪಿದೆ, ನಮ್ಮ ಮಾಡೋ ಸಿನಿಮಾದಲ್ಲಿ ಯಾವತ್ತೂ ಅಷ್ಟೇ ನನಗೆ ಒಂದು ಅನಿಸಿದೆ ಅಂದರೆ, ಇದೇ ಥರ ಪ್ರೊಡ್ಯೂಸರ್ಸು. ಅಪ್ಪು ಸರ್ ಒಂದು ಅದ್ಭುತವಾದ ಆ್ಯಕ್ಟರು, ಅದಕ್ಕಿಂತ ಅದ್ಭುತವಾದ ಒಂದು ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡಿ ಇದರಲ್ಲೂ ಅಷ್ಟು ಒಳ್ಳೆಯವರು. ಅಂದರೆ ನನ್ನ ಲೈಫ್ ಪೂರ್ತಿ ಅವ್ರ ಕೆಳಗಡೆನೆ, ಅವ್ರು ಮಾಡೋ ಸಿನಿಮಾದಲ್ಲೇ ಕೆಲಸ ಮಾಡೋಣ ಅಂತ ಆ ಥರ ಫೀಲಿಂಗ್ ಬರ್ತಿತ್ತು. ಏನಿಲ್ಲ, ನಾವೊಂದು ರತ್ನನ ಕಳ್ಕೊಂಡಿದ್ದೀವಿ. ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ಅವ್ರ ಜೊತೆ ಕಳೆದಿರೋ ಅಂಥ ಅಷ್ಟು ಮೆಮರೀಸ್ ನಮ್ಮ ಜೊತೆ ಉಳ್ಕೊಂಡಿದೆ. ಅದನ್ನು ಸದಾ ಜೀವನ ಅದನ್ನು ನೆನಪಿಸ್ಕೋತೀವಿ. ಥ್ಯಾಂಕ್ ಯು.